ಮನೆಯಲ್ಲಿ ಶಾಖ ಮಹಾಮಾರಿ ನಿನ್ನ ಕಣ್ಣು ನಿನ್ನ ನೆಚ್ಚಿಯನ್ನು ನಿನ್ನ ಮುಖದ ನೋಡ್ಪ ಮೋನೆಡು ಪುನಃ ಬೇರೆ ಚುಪ್ಪುನ ನನ್ನಷ್ಟಕ್ಕೆ ಹೋಗ್ತಾ ಇದ್ದೇನೆ ಯಾರು ಮಾತ್ರ ನೀರ್ ಬಂದ ತಾಂಟ್ರೆ ಅವತ್ತೇ ಈರು ಎಂಕ ತಾಂಟಿನಲ್ಲ ತಪ್ಪತ್ತು ಯಾನ್ ಇರೇಕ ತಾಂಟಿನಲ್ಲ ತಪ್ಪತ್ತು ಕಣ್ಣದ ದೋಷವು ಕಣ್ಣದವು ದೃಷ್ಟಿ ದೋಷ ಆ ದೃಷ್ಟಿ ದೋಷ ದೇಬೇರ್ ಮಾತ್ರ ದೇಬೇರ್ ಮಾತ್ರ ಶಿಷ್ಟಿ ಶಿಷ್ಟಿ ಮೂಜಿ ಸರ್ತಿ ಅವು ಎಂತ ಗೊತ್ತೇ ದೇಬೇರ್ನ ತಪ್ಪು ಲಡ್ಡೆ ಕಣ್ಣನ್ನ ಎದುರಿದೆ ಗೊತ್ತೇ ಮತ್ತೆ ಎಲ್ಲಿ ಕೊಡಬೇಕಾಗಿತ್ತು ಇತ್ತ ಒಂಜಿ ಎದುರು ಒಂಜಿ ಪಿರವು ಕೊಡ್ತಿಲ್ಲ ನಂಗೆ ಬೋರ್ಡ್ ಎಲ್ಲ ಪೋರಾಪಿಡ ಅಂಚೆನೆ ಬೋರ್ಡ್ ಇಲ್ಲಕ ಎಂಟು ಎದುರು ಪಿರವು ಹಾಗೆ ಒಳ್ಳೆ ಕಲ್ಪನೆ ನಿನ್ನ ಹೌದಾ ಕಣಕ್ ಲೆಕ್ಕಾಚಾರ ಮಳಿಯಲು ಕಣಕ್ ಇಟ್ಟಿಗೆ ಕಡ್ಪಾಲ್ ಕಣಕ್ ಸೌದೆ ಕಾರ್ಕೊಂಬಿಡತ್ತೆ ಉರ್ವಳು ಬೆತ್ತಾಡ್ತೇ ಕಣ್ಣು ತೋಚಿನ ಅನ್ಕೊಂಡು ತಾವುತ್ತೆ ಕಾರ್ಕೊಂಬಿಡ ನಾಟಕಗಳು ಒಂದುವೇ ಅವಡೈನೆ ಅವು ಮಾತ್ರ ಪೂರ್ಣ ಅನ್ನಕ್ಕ ಅವಳು ಒಂದೇ ತೊಲಕ್ಕೆದಿಂದ ಆ ಊರಿಗೂ ಬೇರೆ ಮಾರ್ಯಾರೆ ಇದನ್ನು ಪಡೆದುಕೊಳ್ಳುವವರಿದ್ದ ಅಯ್ಯೋ ಎಂಚಿನ ಗಿರಾಕಿ ಹೊತ್ತದೆ ಬಾಬಾ ಪುರ್ಚೊತ್ತದ್ದಿ ಒಂದಿ ಗಂಟೆ ಕೊನದೆತ್ತದನ ಗಿರಾಕಿ ಇರತ್ತೆ ಗಿರಾಕಿ ಅದು ಗಿರಾಕಿ ಮಾರಿ ಒಂಚಿನ ಗಿರಾಕಿ ಬೇರೆ ವಾರು ಉಪಯೋಗ ಬೇಕಲ್ಲ ಉಪಯೋಗತೆ ಅಂದೆ ಬುಕ್ಕ ಏನು ಉಪಯೋಗ ಅಯ್ನ ಗೊತ್ತಾರ ಅವೇ ಉಪಯೋಗ ಆಯ್ತು ಉರಿಸುವುದು ಅಷ್ಟೇ ಉರಿಸುವುದು ಸುಮ್ಮನೆ ಉರಿಸಿದ್ರೆ ತುರಿಸಿನಂಡೆ ಕಿರ್ಮುನಿದ್ದೆ ಗೊತ್ತಾವ್ದು ಗೊತ್ತಾಯ್ರೆ ಅಷ್ಟು ಹೊತ್ತಿಸಿದ್ರೆ ಖಾಲಿ ಗೊತ್ತಾಗ ನೆಂಚಿನ ಉಂಗಿಲಿ ನೀವು ಗೊತ್ತಾದ ಮತ್ತೆ ಗಂಜಿ ವೈಪಾರ ಬೇಯಿಸಿದ್ದೆ ಗಂಜಿ ಅಲ್ವ ಅದನ್ನು ಪುನಃ ಬೇಯಿಸಿದ್ದೆ ಯಾಕೆ ಓ ಇದು ಆಪೇದ ಬಾಕಿಲ್ಲಿ ಬರುವುದಿಲ್ಲ ಯಾವ ಬಾಗಿಲು ಇದು ಪೆದಂಬಾತೇನೆ ಗಂಜಿನ ವೈಪಾರ ಬಾಯಿ ಸಾಪುನೆತ ಅವು ಬಾತೇರ ಬಂತು ಗಂಜಿ ವೈಪಾರ ಅವರಿಂದ ಕಜಿಪ್ ಮಾಡ್ತಾರೆ ಒಕ್ಕಲ ಅವರಿಂದ ಬೆಚ್ಚ ನೀರು ಕಾಯ್ತಾರೆ ಕಾಯಿಸಿದ್ದೆ ಬಿಸಿ ನೀರು ಬಿಸಿ ನೀರನ್ನು ಪುನಃ ಕಾಯಿಸಿದ್ದೆ ಮತ್ತೆ ಹೇಗೆ ಮುಂಜಿ ಪಾತೇರ ಬಂದ್ಬಿಡೆ ಮಾತಿಗೊಂದು ಮಾತು ಚಕ್ಕುಲಿಗೊಂದು ಅಂತ ಗಂಜಿ ವೈಪಾರ ಕಜಿಪ್ಮಲ್ ಪೆರಾಪುಲು ಬೆಚ್ಚ ನೀರು ಕಾಯಿ ಪೆರಾಪುಲು ಬುಕ್ಕಾಲ ಅವರಿಂದ ಎಲ್ಲ ನೀರೇನು ಕೊಂಡು ಪೋಗ್ತಾ ಇರೋದು ನಮ್ಮನ್ನೆಲ್ಲ ಇಂಥ ಕಟ್ಟಿಗೆ ಬೊಕ್ಕ ನಮ್ಮನ್ನೆಲ್ಲ ಶ್ರೀಗಂಧದ ಆತಲ ವಾಸನೆ ಗಂಧನ ಚಂದನಾದಿಗಳಿಂದ ಹಾಗಲ್ವೋ ನಮ್ಮನ್ನು ಸುಡುವಾಗಲು ಪರಿಮಳವೇ ಬರಬೇಕು ಅದೇ ನಾವಂತಹ ರಾಜಕೀಯ ನಾಯಕರು ಶ್ರೇಷ್ಠರು ಜನನಾಯಕರು ಮಾತಾಡ್ತೆ ಕೆಲವು ರಾಜಕೀಯದಕ್ಲಿಗೆ ದಯ ಗಂಧದ ಅನ್ಕೋಡ್ನಿಂದ ಇರೇ ಗೊತ್ತುನ್ನ ಯಾಕೆ ಅಯ್ಯೇ ಜೂವಡ್ಪುನಗ ಊರಿಡಿಕ್ಕ ನಾದದಕ್ವಿ ಹಿಂಗೆ ಮಗ್ಗೆ ಸೈತಿ ಮುಖಾಂಗ ಪರಿಮಳ ಗಂಧದ ಪರಿಮಳ ಒಂಜಿ ಸೈತ ಇಲ್ಲದಕ್ಲಿಗೆ ಅನ್ನಂತೆ ಪರಿಮಳ ಅಂಚ ಸರಿ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಮಾಡುವುದು ಯಾಕೆ ನೀನು ಪ್ರಯತ್ನ ಬರುತ್ತೆ ಅನ್ನ ಎಂಕಲ ಕುಟುಂಬ ಸಂಸಾರ ಉಂಡಿ ಅಂತಿಂದ ಎಂಕಲ ಒಂಜಿ ತುಂಡು ಬುಡೆದ್ದಿಲ್ಲ ಒರಿ ಮಗೆಲ್ಲ ಒಳ್ಳೆ ಮೆಚ್ಚಬೇಕು ನಿನ್ನ ಜೀವನದ ಶೈಲಿಯ ಕ್ರಮಗಳು ಆದರ್ಶಗಳು ಮತ್ತೊಬ್ಬನಿಗೆ ಅದು ಪಾಲನೆಗೆ ಇರುವಂತದ್ದು ಎಂತೆಂಥವರು ಭಾಷಣ ಬಿಗಿತಾರೆ ಅದರ ಮುಂದೆ ಅಂಗವಿಕಲಿಗೆ ಬಾಳ್ವಿಕೆಯನ್ನು ಕೊಡಬೇಕು ಅಂತ ಹೇಳಿ ಆದರೆ ಅಂತಹ ಒಂದು ವ್ಯಕ್ತಿತ್ವ ಬೇಕು, ಅಂತಹ ಮನೋಧರ್ಮ ಬೇಕು, ಅಂತಹ ಹೃದಯ ಶ್ರೀಮಂತಿಕೆ ಬೇಕು. ಮೆಚ್ಚಿದ್ದೇನೆ ತಮ್ಮ, ಮೆಚ್ಚಿದ್ದೇನೆ. ಅಂಗವಿಕಲೆ ಎಲ್ಲ ಬಿಡದೆ ಅಂಗವಿಕಲೆ ನೀರಿಗೆಲ್ಲ ಕಾಗಜ ಇರ್ತೀರಾ ತುಂಡು ಗಂಟೆ ತುಂಡು ನಕ್ಕಿ ಅಂಚಪ್ಪೆ
ತುಂಡು ಒಂದಿನத்துல ಎಂಕ್ಲ ಬೆಂದು ತಿನ್ಪುನಕ್ಲತೆ ದಿನತ್ತ ಬಡಿಕೆ ಬೆನ್ಪುನಕ್ಲತೆ ಎಂಕ್ಲ ಮತ್ತ ಬಚ್ಚಿನ ಸಪೂರಾದ ಕೈಕಾಲ್ ಮತ್ತ ಇಂಚನೆ ಆದೆಗೆ ಸಪೂರಾದ ಬಚ್ಚಿದೆ ಯಾವ್ದು ಕಪ್ಪು ಕಪ್ಪು ಅದು ಬೊಲ್ದುತ್ತುನಲ್ಲ ಅವು ನೆತ್ತೇರ್ ಕಮ್ಮಿ ಅದು ಕಪ್ಪು ಅದು ಕೆಪ್ಪಟೆ ಮತ್ತೆ ಇಂಚ ಉಲಾಯಿಬಹುದು ಕೂಲಿ ಮತ್ತ ಎದುರು ಬರ್ತದೆ ಕಣ್ಣು ಮತ್ತ ಗುರಿಕ್ಕಬಹುದು ಕುಜಲ್ ಮತ್ತ ಇತ್ತನ ತಾಳ್ದ ಸಪೂರ ಪುತ್ಯದ ಬಿಲ್ಲದೆಲ್ಲ ಕಾದು ಅವು ಅಂಗಿ ಮತ್ತ ಇಂಚ ಪಾಟ್ನಾಗ ಮತ್ತ ನೇಲೊಂದು ಅವು ಇಂಚ ಒಂಜಿ ñottu buɗedi pulati ñottu buɗedi ñottu buɗedi awu tundu buɗedi ಇದೇನು ಮಂಡ ಅವ್ ನಿಕ್ಕಲ್ಲ ಮಾತ ಅವ್ ಒಂಜಾರೆ ಮಣ್ಣು ಬಂಗಾರ ಮಿನಿ ಪಾಡೊಂದು ಅವ್ ಬೊಕ್ಕ ತುಂಡು ಗೈತ ರವಕ್ಕೆ ಮಿನಿ ಪಾಡ್ಲಿ ನೀರುಳಿದ ಚೋಳಿದ ಲೆಕ್ಕತ್ತನ ಸೀರೆ ಮತ ವಾ ಬಣ್ಣದ ಅಂಗಿ ಪಾಡ ಅವೇ ಬಣ್ಣದ ಬಿನ್ನೋದು ಉದ್ದದ ಉಗುರು ಮತ ಪತ್ತಾದೆ ಅವು ಕೆಬಿಕ್ ಬಂಗಾರತನ ಸಂತೆದ ಕೋರಿ ಮುಚ್ಚಿನ ಕುರುವೆದ ಬೊಟ್ಟು ಪಾಡ್ಲಿ ಅವಕ್ಕ ಕುಜಾಲೆನು ಮತ ಬೆಟ್ಟೆ ಮಲ್ತದ ಸರಿಕೆದ ಲೆಕ್ಕ ಮಾಡ್ತದೆ ಅವು ಇಂಟ ಪುಟ್ಟಿಗಾದ ಜೋಡಿ ಮತ ಪಾಡ್ಲಿ ಕಷ್ಟ ಉಂಟೇರ ಇಂಟ ಒಟ್ಟು ಅಂಟ ಒಂಜಿ ಗಾಡಿದ ಎದುರು ಕಪ್ಪು ಕನ್ನಟ್ಟಿದ್ದು ಇಂಚ ಗುಣ್ಣೆದ ಲೆಕ್ಕ ಫುಲ್ ಅವು ಇಡಿ ಬಿಡೇತಿ ಎಂಕೆಲ್ಲ ಪಾಪದ ತುಂಡು ಮಗೆಯಲ್ಲಿ ಎಂಕೆ ಮಗೆ ನಿನಗೂ ಮಗ ಇದ್ದ ಮಗೆ ನಿನಗೆ ಮಗ ಹೌದಾನೆ ನಿನಗೆ ಮಗ ಎಂತದಾನೆ ಜೋಕುಲಾರಲ್ಲಿ ಕರಕೆ ಅಂತ ನಿನ್ನನ್ನು ನೋಡುವಾಗ ಎಡವರೆಯದ ಹುಡುಗರ ಹಾಗೆ ನೀನು ಕಾಣಿಸ್ತಾ ಎಂತ ಜೋಕುಲ ಚಂದ ಮತ್ತೆ ಯೌವನ ಚಂದ ಮುಪ್ಪಿನಾಡು ಚಂದ ನರೆಗಟ್ಟ ಮೂಜಿದೆ ಅಲ್ಲಿವರೆಗೆ ಹೋಗಿದ್ದಿಲ್ಲ ಅಂತ ಬೇರೆ ಮಗಿರ್ಲಿ ಅಂದಿ ನಿನ್ನ ಮಗ ಏನಾನು ತೂಣಗ ಜೋಕುಲಾತಿಗೆ ಲೆಕ್ಕ ಚಿಕ್ಕ ಎಲ್ಲಿ ಯಾವಿಂಚತ ಎನ್ನ ಅಮ್ಮೇರಿ ಏನಾರ್ದಿಲ್ಲ ಜೋಕು ಲೆಕ್ಕ ತೋಗಿದ್ದೆ ಎನ್ನ ಅಮ್ಮೇರಿ ಎನ್ನ ಅಪ್ಪೆ ತಾತೊಂದು ಓದಿದ್ದೆ ಆಪೆಯಲ್ಲಿ ಈಗ ನಿನ್ನನ್ನು ನಿನ್ನ ಹೆಂಡತಿ ಅತ್ತೆ ಎನ್ನ ಅಮ್ಮೇರಿ ಆತ ಎಲ್ಲಿ ಅಂತ ನಿನ್ನ ಅಪ್ಪನನ್ನು ಮಾತ್ರ ಅಂಚ ಅವ್ರಿಗಿದ್ದದೆ ಗಿಡ್ಡತ್ತು ಕುದ್ಯ ಗಿಡ್ಡತ್ತು ಕುದ್ಯ ಪುಂಗಣ್ಣೂರು ಪೆದ್ದ ದೊಡ್ಡ ಹೊಟ್ಟೆ ಗಿಡ್ಡ ಎಂಚಿ ನಾವು ಕಾಲಿಪುರುಷ ಅಂಚ ಹಾಲು ಕೊಡ್ತದ ಅಂತ ಪುಂಗಣ್ಣೂರು ಪೆದ್ದನ್ನ ಬೇರೆ ಅಮ್ಮೇರೇನ್ ಬಂದೆ ಅಂಚ ಅಪ್ಪ ಅಂಚ ಅನ್ನ ನಿನ್ನ ಮಗ ಯಾರು ಎನ್ನ ಮಗೆ ಏನು ಗೊತ್ತಾಯ್ತೀನಿ ಸತ್ಯ ಎನ್ನ ಮಗೆ ಈರೆ ಅಂತ ಈರೆ ಎನ್ನ ಮಗೆ ಈರೆ ನನಗೆ ಭಾಷೆ ಅರ್ಥ ಆಗುದಿಲ್ಲ ಭಾಷೆ ಅರ್ಥ ಆಗುದಿಲ್ಲ ನಿನ್ನ ಮಗ ನಾನು ಹೇಗೆ ಎನ್ನ ಮಗೆ ನಾನು ಅಷ್ಟೇ ಈರೆ ನಿನ್ನ ಮಗ ನಾನು ಹೇಗೆ ನಾನು ಅಷ್ಟೇ ಎನ್ನ ಮಗೆ ಈರೆ ಹೊಟ್ಟೆಲಾಗಿದ್ರೆ ಬೆದ್ದಾಗಿ ಬಂದಿತ್ತು ಈರಪ್ಪೆ ಉದಾರೆ ಅಂಜಪ್ಪೆ ನನ್ನ ಈರಪ್ಪೆ ಅಂತ ಗಂಧರ್ವ ಈರಪ್ಪೆ ಅಂತ ಉಳ್ಳಾಯಿ ಕುಳ್ಳಾಯಿ ಹೇಗೆ ಅಪ್ಪ ಅಂತ ಎತ್ತೀನಿ ನನ್ನ ಮಗೆ ಈರೆ ಇಲ್ಲ ಏನ್ ಮಾಡ್ತಾನ ಕರ್ಮ ಬೇರೆ ಶಾಲೆಗಾರ ಬೀಜ ದಾಡಿ ನೀನು ಮಾಡಿದ್ದಷ್ಟೇ ಯಾನು ಆರೋಡು ಮೂಜಿ ದಿನ ಅಷ್ಟು ಮಾಡಿದ್ರು ಇಷ್ಟು ಮಾಡ್ತೀಯಲ್ವ ಇಲ್ಲ ಶಾಲೆ ಮುಟ್ಟ 190 ಮತ್ತೆ ಮಾರನೇ ದಿವಸದಿಂದ ನೇರವಾಗಿ ನೇರಾಗಿ ಒಬ್ಬನೇ ಯಾನು ಬಡ್ಪು ನಿಮ್ಗೆ ನೋಟ್ ತಗೋಡ ಬೈಗಾಡ ಬಣ್ಣ ಗುರುಕುಲ ಮಂಡ್ಯ ಆಯ್ದಾರ್ತು ಬೈ ಎನ್ನ ಲೆಕ್ಕನೆ ಕದಂಬಿ ಮಗಿ ನೀನಿಲ್ಲಿ ಏನಾಗಿ ನೋತು ಅವನು ಗುರುಕುಲಿ ನೋತೀನಿ ಚಾಟನಂ ಪ್ರತಿ ಚಾಟನ ಈಗೇನ್ ಮಾಡ್ತಾ ಇದ್ದಾನು ಇತ್ತೆ ಇಲ್ಲ ಸಾಲ ಎಡ್ಪತ್ ಬದನೆ ಆಗ್ನೆ ಎಲ್ಲವರಿಗೂ ವಿದ್ಯೆ ತಲೆಗೆ ಹತ್ತುತ್ತದೆ ಅಂತ ಕೆಲವರೆಲ್ಲ ಸ್ವಯಂ ಉದ್ಯೋಗಿಗಳಾಗ್ತಾರೆ ಸ್ವಯಂ ಉದ್ಯೋಗವನ್ನು ಮಾಡಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಈ ಪ್ರಪಂಚದಲ್ಲಿ ಆದರ್ಶರಾದವರು ಎಷ್ಟು ಮಂದಿ ಇಲ್ಲ ಅದರಲ್ಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಲ್ಲಿ ಕೃಷಿದೆಯೋ ಅಲ್ಲಿ ದುರ್ಭಿಕ್ಷ ಎನ್ನುವುದು ಪ್ರಾಪ್ತಿಯಾಗುವುದಿಲ್ಲ ಅದರಲ್ಲೂ ತರಕಾರಿ ಉಂಟಲ್ಲ ಬದನೆಯ ಜೊತೆಯಲ್ಲಿ ಹಾಗಲಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಸೌತೆಕಾಯಿ ನುಗ್ಗೆಕಾಯಿ ಪಡುವಲಕಾಯಿ ಇದೆಲ್ಲ ಅದರಲ್ಲೂ ಬದನೆಯಲ್ಲಿ ಉಳ್ಳ ಬದನೆ ಉಂಟಲ್ಲ ಅದವರಲ್ಲಿ ಸುಟ್ಟ ಒಂದು ಚಟ್ನಿ ಮಾಡಿದ್ರೆ
ಅದೇ ನಿನಗೆ ನಾರೆಂತೂ ನಗನೆ ಸೂಟ್ ಮಾಡ್ದು ಚೋರಿಸಿರ್ತೀನಿ ಮತ್ತೆ ಯಾನೆಂಚಿನ ಬಂಟ್ನೆ ಈರೆಂಚಿನ ಬಾತೇನೆ ಆಯ್ತ ಅವತ್ತೇದು ನಮ್ಮದು ಆಯ್ತ ಕತೆ ಎಂಚಿನವು ಹೋಗು ತರಕಾಜಿ ಭಜನೆ 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 ಸಾಲ ಕೊಟ್ಟೊಂದು ಭಜನೆ ಹಾ ನಿಂಗೆ 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 ನುಂಗಿ ಎತ್ತು ಭಜನೆ ಹೇಳು ಭಜನೆ ಆದ್ರೆ ಹೇಗೆ ಹೇಳ್ತಾ ಭಜನೆ ಇದ್ದೇವೆ ದೇವ್ರ ಗಟ್ಟಿ ಪೂಜೆ ಮುಗಿದು ಮುಗಿದು ಧರ್ಮಂತ ದೇವ್ರ ಭಜನೆ ಹೌದಾ ಅದು ಹೇಗೆ ಹೇಳ್ತಾನೆ ಹೌದು ಭಜನೆ ಬರ್ಲಾಕಂತ ಹೌದಾ ನಿನಗೆ ಗೊತ್ತಾಗಿದೆ ಹನುಮಂತ ಬುದ್ಧಿ ಎದ್ದು ಬೇಗ ಹತ್ತಿರ ಕುಳೊಂದು ನೆನಪಾಯ್ತು ಕೇಂದ ಹೌದಾ ಮತ್ತೆ ಬಾಯಿ ಬಂದು ತುಟಿಯ ಹೊಂದಾಟಗಳು ವಾದ್ಯ ಭಜನೆ ನಿನಗೆ ಅಭ್ಯಾಸ ಉಂಟು ಅಭ್ಯಾಸ ಇದಕ್ಕೇನು ಅಂಗಾರಿ ಎಂಕ ಇಂಚನೆ ಮನೆಯರ ಪೂಜೆ ಮೇಲೆ ಎಂಕ ತಾಳ ಬರ್ಲೆ ನಮ್ಮಲ್ಲೆಲ್ಲ ತಾಳ ಇಲ್ಲ 500 ಸಾಲ ಅದಲ್ವ ಅದೆಲ್ಲಿಗೆ ಗಂಟೆ ಎಲ್ಲ ಒಟ್ಟಿನ ಸಾಲದೇ ಕೊಟ್ಟೋರು ರೊಟ್ಟಿ ಪಾಲದ ಬಟ್ಟ ಕೊಟ್ಟಿರ ಸುದ್ದಿ ಬೇಡದ ಸುದ್ದಿನ ಸುದ್ದಿ ಕೊಟ್ಟಿ ಎಲ್ಲಿರುವೆ ತಂದೆ ನೀನು ಹೇಳಿದಲ್ಲೇ ನಿನ್ನ ಅಪ್ಪ ಅವು ಹಾಲಾಗ್ತದೆ ಹಾಳಾಗಿ ಆಗಿದೆ ಪೂರ್ತಿ ಹಾಳಾಗಿದೆ ಎಲ್ಲಿರುವೆ ತಂದವಾರ ಮರತ್ರ ಬೆಲೆ ಉತ್ತರ ಸರಿಯಾನೆ ಬಂತ ಎಲ್ಲಿರುವೆ ಕಂಸಾಳದಿ ಕೂಡ ಚಾಲು ಉಂಟು ಅವು ಬಿಟ್ಟಲದಕ್ಕ ಒಂದೇನು ತೂಕಾಗ ಬೋನಗೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬಿಟ್ರೆ ಏನ ಸಿಕ್ಕಿದ್ದನ್ನೆಲ್ಲ ಹಚ್ಕೊಂಡು ಹೋಗುದೇ ಏನೋ ಒಂದು ಬೇರೆ ಹೇಳಿ ಪನ್ನೊಂದಿರ್ಲಿರ ಯಾನಂದ ಕರ್ಬದ ಪಿತ್ತಳದ ಮತ ಕೊನಪುನತ ಎಂತು ಕೆಲವು ಜನ ಉಳ್ಳಿರನ್ನ ಪಾಲದ ಬಟ್ಟಲು ಕಾಕಜಿದ ಲೋಟೆ ಸಾರು ಸಾಂಬಾರು ಚಟ್ಟಂಬಡಿ ಏರ್ಲ ತೂಯಿಯನ್ನು ಗಾಡಿದ ಕನ್ನಡಿ ಇಲ್ಲ ಪೇಂಟ್ ಅದು ಶ್ರೀರಾಡ್ ಮಾಡೋ
ರಾಯ್ತಾನ್ ಬೇರೆ ಮರಂಗನ ಆಜಾಯಿನೇನು ಮುಲ್ಪಡ್ದು ಸಂಪಾದನೆ ಮಾತಾಡ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ನಿಲ್ಲಿಸು. ಮಾರುತಿ ಅಂದ್ರೆ ಮಾರುತಿ ಅಂದ್ರೆ ಹನುಮಂತದೆ ಹನುಮಂತ ಯಾವ ಜಾತಿ? ಹನುಮಂತೆ ವಾಜಾತಿ ಮಂಗೋ. ಮಂಗ ಜಾತಿ ಅವ ಹೇಳಿದ್ದದಂತೆ. ಓನರ್ ಜಾತಿ ಯಾವುದು? ಓನರ್ ಜಾತಿ ಗಜಾಗ್ಲಿ. ಎಲ್ಲಿರುವೆ ತಂದೆ ಬಾರು ಏ ಮಂಗ ಎಲ್ಲಿರುವೆ ತಂದೆ ಬಾ ಅಂತ. ಅಂಚಿ ಇಂಚು ತೋಪುತ್ತಿ ಕಾಡಿಸಲ್ಲ ಆ ಕಡೆ ಈ ಕಡೆ ನೋಡ್ತೀಯ, ಕಾಡಿನೊಳಗೆ ಹೋಗ್ತೀಯ. ಒಂಜಿ ಕಟ್ಟ ಕನಕ ಕನಕ ಮಾರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರು ಎಲ್ಲಿರುವೆ ತಂದೆ ಭಜನೆ ಹಾಗೆ ಅವ್ರಿಗೆ ಟೆನ್ಷನ್ ಎತ್ತಿ ದೇವೇರ್ನ ಭಜನೆ ಇಲ್ಲ ಬಣ್ಣ ಬಣ್ಣದ ಡುಮ್ ಡುಮ್ ಅಂತೂ ಇದು ನನ್ನ ಮಗ ನೀನೊಂದು ಮಂಗ ಮಾಡಿಟ್ಟು ಟೆನ್ಷನ್ ಮಂಗ್ಯ ಓ ಮಗ ಮಂಗ್ಯ ಅನ್ಕೋತ ಮಗ್ಗ ಇಯ್ಯೆ ನಿನ್ನ ಮನಸ್ಸು ಮಾತಾ ಬೀರುವೆ ನೀನು ಇಲ್ಲಿ ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ? ಅದೇ ಅಬಕ ఆయన ఎదురు నిర్ణయాలు నేర్పికేన ಎಂತ ನೆತ್ತಂದ್ರೆ ಈ ಕೆಲವು ಜನ ಗಾಡಿಗೆ ಬಂದು ಪೆರ್ನಾಲ್ ಮೇಟೆಲ್ಲ ಕನ್ನಡಿ ಬಾರ್ದು ಎದುರು ಎಲ್ಲಿಯ ಗಾಡಿ ಅಡ್ಡ ಬತ್ರ ನೇರ್ಪುನ ಪೆಟ್ಟು ಉಳ ಇಡ್ತಿ ಸೈಪ ಸೈಪ ಮಾತ ಎಣ್ಣ ಗಾಡಿ ಗಾಡಿ ಅಲ್ಪ ಕೋಟೆ 15,000 ಖರ್ಚು ಮಾಡ್ತು ಕೊಡ್ತೀನಿ ಇನಿ ಕೂಡ ಅಂತ ಕನ್ನಡಿ ತೆತ್ತದ ನಿರ್ಣಯ ಇದು ನಿಮ್ಗೆ ಹಾಕುದೇನ ಕನ್ನಡಿ ಮಾಡ್ತಿ ಯಾನು ನೆರ್ತೇನೆ ಇಂಕ ಸಮಾಧಾನ ಮತ್ತೊಂದು ಸೊಲ್ಲು ಹೇಳಿದೆ ಅಲ್ಲ ಅದೆಂತದು ಕೇಳಿತು ಸೊಂಟ ಮುರಿ ರಕ್ಕಸನ ಸೊಂಟ ಮುರಿ ಎತ್ತವು ಮತ್ತೆ ರಕ್ಕಸನ ಸೊಕ್ಕ ಮುರಿ ಜಯಾನಂದನ ಗೆಬ್ಬು ಗುರು ಅತ್ತ ವಾಯ್ ಬನ್ನಿ ಒಂದು ಜೀವನದಲ್ಲಿ ತೃಪ್ತಿ ಇಂತೆಗೆ ಸಿಕ್ಕಿತ್ತು ಅಂದನ್ನ ಸತ್ಯ ನಿಜವಾದ ಇಷ್ಟೆಲ್ಲ ಕಷ್ಟ ಬರುವುದು ಯಾಕೆ ಬೇಕಾದ್ರೆ ಆಯ್ತನ್ನ ಬಾರಿ ಬೇಜಾರಾಗ್ತದೆ ಯಾಕೆ ಈ ರೀತಿ ಬಾತೆ ಹೇಳಿಬಿಡು ಅತ್ತೆ ಅಣ್ಣ ಸುಖೋತ್ತಿ ಅಣ್ಣ ಯಾರಿಗೆ ಶಂಕ್ಲಿಂಗ್ ಅದು ಗೊತ್ತಾಗ್ತದೆ ಮೂಜಿ ಜನ ಜ್ಞಾನ ಬಿಡತಿ ಮಗಿ ಮೂಜಿ ಜನ ಕೂಡ ಒಂದೇ ಕುಪ್ಪಿದ ಮಾಡ್ತಿದ್ದೆ ಅವು ಉಂಡುದಾಯಿ ಮಟ್ಟಿಗೆ ರಡ್ಡು ಬೂಚಿದೆ ತೊಂಡು ಚುತ್ತುಂಡು ಎಚ್ಚರಿಕೆ ಕೂಡ ರಡ್ಡು ಬೂಚಿದೆ ತೊಂಡು ಚುತ್ತುಂಡು ಬರ್ಪುಗ್ಲಾಗ್ತದೆ ಕೂಡ ರಡ್ಡು ಬೂಚಿದೆ ತೊಂಡು ಚುತ್ತುಂಡು ಮತ್ತೆ ಕೆಲಸಕ್ಕೆ ಯಾವಾಗ ಹೋಗುದು ಕುಪ್ಪಿ ಮುಗಿಪುಂಡ ದೈತ ನಿಮ್ಮಲ್ಲಿ ನನಗೆ ಬಂದು ಈ ದಾರಿಯಲ್ಲಿ ನೀನೆಲ್ಲಿಗೆ ಹೋಗುದು ನಿಮ್ಮ ಎದ್ದಾರ ಪಾಪ ದಾಖಲೆ ಎಲ್ಲಿಂದ ಹೋಗ್ಬೇಕು ಒಳಗಿನ ರಸ್ತೆಗಳು ಎಂಕ್ಲೆಗೆ ಪಾಪ ದಾಖಲೆಗೆ ಗುರಿ ಗುಂಪುದ ಮಾರ್ಗ ಅಲ್ಲ ನಿಕ್ಲೆಗೆ ಕನ್ನಡದ ಕೆತ್ತನ ಮಾರ್ಗ ಬೋರ್ಡಲ್ಲ ಎಂಕ್ಲ ತೆರಿಗೆ ಕಟ್ಟುವ ಅದನ್ನು ಫಿರ ಬರ್ಪಾರ ನೀವು ಕನ್ನಡ ಫಿರ ಐಕೊಳ್ಳೋದು ನಿಕ್ಲಿಲ್ಲ ಮಾಲಿಗೆ ಹೊಟ್ಟಂತ ಬಂಡನ ಕೂಡ ಐಲ್ಲ ಬಂಡೆ ಮಾಳಿಗೆ ಹಾಕಿದವಲ್ಲ ಅದನ್ನೇ ಮಾಡಿದ್ದ ಮಾಲಿಗೆ ಹಾಕಣ ಅವ್ ಬೆಂದಿದ್ದು ಮಾಡ್ತಾನೆ ಮಾರ ಏನು ಮುಗಿ ಹೊಟ್ಟು ಸಾಧ್ಯ ಇಲ್ಲ ಸಾಧಿಸಿದರೆ ಸಫಲ ನಿಲ್ಲಬಹುದು ಅಂದ್ರೆ ಈರು 10 ಜನ ನೀರು ಬೊಗ್ಗುನಗನೇ ಗೊತ್ತಾಗ್ತದೆ ಇನ್ನು ಮಾತ್ರ ಬೆಂದು ನಿಂಪುಣ ಜುವಾನನ್ನ ಇನ್ನು ಕಾಲಿಂಚ ಆಡೋದು ಕಲೆಂಗಿ ಆಗ್ತದೆ ನಾಡಾಡ್ತವೆ ಬಹಳ
ಭಾರ ಇದ್ದ ಹಾಗೆ ನಡೀತದೆ. ಬೇರೆ ಇಲ್ಲ ಇದು ತಲಕೆ ತುಂಡಲ್ಲ. ಮತ್ತೆ ನೀನು ಮಾಡಿದ್ದು ಕುಂಬಟ್ ತಲಕೆ. ಮತ್ತೆ ನೀನು ನಾನು ಅಭಿನಯ ಎಂಚಾತ ನಿನ್ನ ಅಭಿನಯ ಚತುರನು ನೀನು. ಏನಂತಿದ್ಯಾ? ಬಹಳ ಏನ್ಮೂರು ನಿಂಗೆ ಯಕ್ಷಗಾನ ಯಕ್ಷಗಾನ ಐಟ್ಲ ಅಂಚನೆ ಯಾರನ್ನ ಮಾಡ್ತೀರ ಏನದು ಯಕ್ಷಗಾನ ಹೇಗಿತ್ತು ಯಕ್ಷಗಾನ? ಯಕ್ಷನಾಟ ಆಟ ಬಯಲ ಆಟ ಬಯಲ ಯಕ್ಷಗಾನ ಯಕ್ಷಗಾನ ಅಣ್ಣಪ್ಪ ಸ್ವಾಮಿ ಬರ್ತಾನ ಕ್ಷೇತ್ರ ಮಹಾ ಸಭೆ ಒಬ್ಬ ಅದ್ಭುತವಾದಂತಹ ಕಲಾಭಿಮಾನಿಗಳು ಒಂದು 3000 ಮನಿ ಜನ ನೋಡು. ಒಂದು ಕಲೆಯ ಮೇಲೆ ಅಭಿಮಾನ ಗೌರವವಿಟ್ಟು ಬಂದಂತಹ ಕಲಾಭಿಮಾನಿಗಳಿಗೆ ಯಾವತ್ತೂ ನಾವು ಶರಣು. ಆಯ್ತಣ್ಣ ಎನ್ನಿದ್ದು ನೋಡು 3000 ಜನ ನೋಡು. ಒಂದು ಅದ್ಭುತವಾದಂತಹ ಕಲೆಗೆ ಎಂತಹ ಪ್ರೋತ್ಸಾಹ, ಎಂತಹ ಬೆಂಬಲ. ಮುಕ್ಕಾಲಾಸಿ ಜನಲ ಉಂಡುದು ಪೋಯಿಂದು ಆಟ ಒಂದು 300 ಜನ ಅವಳ ಉಂಟದಿಂದೆ ಇಡೀ ಚಟಮಡೆ ಗೊರ್ಪಂತೆ ಅವನ್ನೇ ತಗೊಂಡು ಬುಕ್ಕದರ್ಸಲ ಆಟ ಇತ್ತಿನ ಜನ ಕೂಡ ಭಾರಿ ಖುಷಿ ಇನ್ನೊಂದು ಅನುಭವಿಸಿ ಭಾರಿ ಖುಷಿ ಅದ್ಬಿಟ್ಟು ಅಣ್ಣಪ್ಪ ಸ್ವಾಮಿ ಬರ್ತದ ಮೇಲೆ ಮುಕ್ಕಾಳಿ ಕಡೆ ಶಿವಲಿಂಗದ ಇದುತ್ತೇನೆ ಐನೊಂಜಿ ಜೆಪ್ಪಿಯರ ಊರ್ಜುನ ಹೆಚ್ಚಿನ ಅಭಿನಯ ಬೇರೆ ನಾನು ನಿಜವಾದ ಎನ್ನಿ ನಾವು ಅದಿರ್ದೆ ಬತ್ ನಾವು ಜೆಪ್ಪಿಯರ ಅಜ್ಜೊತ್ತಿ ಜೆಪ್ಪಿಯರ ಜೊತೆ ಆದ್ ಬಿಡ್ತು ಏರ ಹುಳ ಹಿಡ್ದಿಲ್ಲ ಎತ್ಕೊಂಡಿರಿ ಅಣ್ಣಪ್ಪ ನಿನಗೆ ಅದನ್ನು ಕೊಂಡಾಯರೆ ಆಗುದಿಲ್ಲ ಉಳ್ಳಾಗಡ್ಡಿ ಕೆದುವಿನಲ್ಲಿ ಆಕಾಶವಾಣಿ ಹಚ್ಚಿ ಉಳ್ಳಾಗಡ್ಡಿ ಎತ್ಕೊಂಡೆ ಕುಜ್ಜದ ಪುಷ್ಪೆ ತೂತೆ ಪುಷ್ಪೆ ನಿತ್ಯಸದೆ ಮಂಡಿ ಅಂಡ ಅಪ್ಪಗ ಅಣ್ಣಪ್ಪ ಏನು ಬಿಡ್ತು ಅಣ್ಣಪ್ಪ ಬಿಡ್ತು ಪೋಯ್ ಬಟ್ಟಿಗೆ ಕನ್ನಡ ತಾವು ತುಳುಕ ಅಂಚ ಆಂಡ ಆಯ ಬುಡ್ದು ಪೋಯ್ ಬಟ್ಟಿಗೆ ಫಿಲ ಹೋಗ್ತಾರೆ ಎದುರು ಬತ್ತು ದೇವಣ್ಣ ಅಣ್ಣಪ್ಪಗೆ ದೆಪ್ಪೆಲ್ಲ ಒಂದಿನ ಶಿವಲಿಂಗನು ನನ ಇತ್ತೆ ಅಲ್ಪ ಬತ್ತದ ದೆಪ್ಪರು ನಡ ಇದ್ದು ಬಳತ್ತ ಜನಕುಲೆ ಅವಚ್ಚ ಒಳ್ಳ ಈಸಾರ ದೇವ್ರ ಮೀನು ಬರ್ತೀರ ತೂಕ ಈಶ್ವರನ ಮೇಲೆ ನಿನಗಷ್ಟು ಆಶೆ ಯಾಕೆ? ಈಸಾರೆ ನಡವರ ತೂಕ ಎಲ್ಲಿ ಎಪ್ಪನಾಗ ತೂಗಿನತ್ತ ಈಸಾರೆ ನೀನು ಸಣ್ಣದಿರುವಾಗ ಆಟ ನೋಡಿದ್ಯಾ? ಅಂದು ಎಲ್ಲಿ ಎಪ್ಪನಾಗ ಆಟೋಡು ತೂತೆ ತ್ರಿಜನ್ಮ ಮೋಸ ಆಯ್ತಾ ಮೋಕ್ಷದಲ್ಲಿ ಈಶ್ವರ ಅಂದ ಒಳ್ಳೆ ಪ್ರಸಂಗ. ಒಳ್ಳೆ ಪ್ರಸಂಗ. ನಿನ್ನ ಅನುಭವಕ್ಕೆ ನಾನು ಹುಷಾರಲ್ಲ. ಅಂಚ ಅಂಚ ಆಂಡ ಅದರಲ್ಲಿ ಅವನದ್ದೇ ವೇಷ ಆಗಿದೆ. ಆಂಡ ಅತ್ತೇನೋ ಹಿಂಗೆ ಬತ್ತೆತ್ತ ಬಂದ ಅಣ್ಣ ಪೆಕೊಂಡತ್ತ ಹೋದನ ಏರ್ ಬರ್ಪೆಂದು ಕಾತುಕೊಂಡು ತೇರೆ ಹೋಯ್ತು ಎಲ್ಲ ಜೊತೆ ಹೋದ್ ಮಿಂತಿರ್ತೋಜುಡು ಮನಂಗದೆಲ್ಲ ಕೊಲ್ಲಿ ಬೇರೆ ಸಾ ಪೂರ ಎತ್ತೆ ಉಂಡತಿ ಅಣ್ಣಪ್ಪ ದೆಪ್ಪೆರ ಶಿವಲಿಂಗ ದೆಪ್ಪು ನಂಗೆ ಅವಂಗೆ ಅಭಿನಯ ತೆನ್ನ ಒಂಜೆ ತೆಕ್ಕ ಅವ್ರು ಇದ್ರಲ್ಲಿ ಕುಂಟಾಲ ಬತ್ತಕೊಂಡು ಹೊಡ್ಚ ಹಿಂಗೆ ಎದುರೇ ಬತ್ತನೆ ಬೇರೆ 4 ಜನ ಎದುರು ಪುಚ್ಚದೆ ನಿನ್ಕೊಂಡೆಲ್ಲ ಹೋಯ್ತು ಅಣ್ಣಪ್ಪರಿಗೆ ಎತ್ತುವುದಕ್ಕೆ ಅಸಾಧ್ಯವಾದ ಶಿವಲಿಂಗವನ್ನು ಒನ್ನಪ್ಪೆ ಬತ್ತು ಮಾತೊಂಬೋಯ್ನಿ ಅದು ಆಟವ ಆಟ ಆಟ ಆಟನೇ ಬುಕೆಂದಿನ ಚಲನಚಿತ್ರ ಕತ್ತಿದೆ ಈ ಓಡಿಯಪ್ಪ ನಿಂದೆ ಆವಾಗ ಏನು